ಒಂದು ಭಾಗದಲ್ಲಿ ನೇತ್ರಾವತಿಯ ನದಿ ಕಿನಾರೆ, ಇನ್ನೊಂದು ಭಾಗದಲ್ಲಿ ನೋಡಿದ್ರೆ ನ್ಯಾಷನಲ್ ಹೈವೇ. ಇದೆರಡರ ಮಧ್ಯದಲ್ಲಿ ಇರುವಂತದ್ದು ವಿಜಯ ವಿಕ್ರಮ ಜೋಡುಕರೆ ಕಂಬಳದ ಒಂದು ವೇದಿಕೆ. ದಕ್ಷಿಣ ಕನ್ನಡದವರಿಂದ ಜಾಸ್ತಿ ಇಡೀ ಕರ್ನಾಟಕದವರು ಆಸಕ್ತಿಯಲ್ಲಿದ್ದಾರೆ. ನಾನು ಪ್ರತಿ ಸಲ ಬ್ಯಾಂಗ್ಳೂರಿಗೆ ಹೋಗುವಾಗ ಇಡೀ ವಿಧಾನಸೌಧದಿಂದ ಹಿಡಿದು ಎಲ್ಲರೂ ಕೇಳ್ತಾರೆ, ಅಶೋಕ್ ಹೆಗ್ಡೆ ಇನ್ನೊಮ್ಮೆ ಯಾವತ್ತು ಕಂಬಳ ಬ್ಯಾಂಗ್ಳೂರಿನಲ್ಲಿ ಮಾಡ್ತೀರಿ ಅಂತ. ನಾವು ಗೆದ್ದು ಬಂದಿದ್ದೇವೆ. ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ, ಈ ಸಲ ಮೈಸೂರಿನಲ್ಲೂ ಕೂಡ ಕಂಬಳ ಮಾಡಬೇಕು ಅನ್ನೋದು ಉಲ್ಲೇಖ ಮಾಡಿದ್ದಾರೆ. ಆದರೆ ಮೈಸೂರಿನಲ್ಲೂ ಮಾಡ್ತೇವೆ, ಶಿವಮೊಗ್ಗದಲ್ಲೂ ಮಾಡ್ತೇವೆ. ಈ ಕಂಬಳವನ್ನು ಬೇರೆ ಬೇರೆ ಕಡೆಗೆ ತೋರಿಸುವಂಥ ಕೆಲಸವನ್ನು ಮಾಡಿ ಈಗ ಕುಟುಂಬ ಸಮೇತರಾಗಿ, ಈಗ ಎಷ್ಟೋ ಯಂಗ್ಸ್ಟರ್ಸ್ ಆಲ್ಸೋ, ಈವನ್ ಲೇಡೀಸ್, ದೇ ಲೈಕ್ ಟು ಸಿ ವಾಚ್ ಕಂಬಳ. ಅಲ್ಲಿ ಆಗಿಲ್ಲ ಅಂತಾದರೂ ಪಕ್ಕದಲ್ಲಿ ಜಾಗ ಖರೀದಿ ಮಾಡಿ ಆದರೂ ಉಪ್ಪಿನಂಗಡಿ ಕಂಬಳವನ್ನು ಅಂತ ಮಾಡ್ತಾರೆ. ಯಾಕಂದರೆ ಕಂಬಳದಿಂದ ನಮಗೆ ಹೆಸರು ಬಂದಿದೆ. ಕಂಬಳ ಮಾಡಿದವರು ಯಾರು ಹಾಳಾಗಲಿ. ಕಂಬಳದಲ್ಲಿ ಹೇಗೆ ಕೋಣಗಳ ಓಟ ಹೇಗೆ ಪಾಪ್ಯುಲರ್, ಅದೇ ರೀತಿ ಈ ಬಾರಿ ಯಾರು ಗೆಸ್ಟ್ ಬರ್ತಾರೆ ಅಂತ ಹೇಳುವಂಥ ಕುತೂಹಲ ಕೂಡ ಜನರಿಗೆ ಇರುತ್ತೆ. ಒಬ್ರು VIP-ಗಳಾಗಿರ್ಬೋದು ಅಥವಾ ಸಿನಿಮಾ ಸೆಲೆಬ್ರಿಟಿಗಳಾಗಿರ್ಬೋದು, ಈ ರೀತಿಯಾಗಿ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಟಿರ್ತಾರೆ. ಈ ರೀತಿಯಾಗಿ ಉಪ್ಪಿನಂಗಡಿಯಲ್ಲಿ ನಾವು ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು? ತುಳುನಾಡಿನ ಆಚರಣೆಗಳು ಬಹಳ ವಿಭಿನ್ನವಾದಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕಂಬಳ ಕ್ರೀಡೆ ನಮ್ಮೆಲ್ಲರಿಗೂ ಕೂಡ ತುಂಬಾನೇ ಪ್ರಿಯ. ಇವತ್ತು ನಾವು ಉಪ್ಪಿನಂಗಡಿಯಲ್ಲಿ ನಡೀಲಿಕ್ಕಿರುವಂತಹ ಮಾರ್ಚ್ 28, 29ರಂದು ವಿಜಯ ವಿಕ್ರಮ ಜೋಡುಕರೆ ಕಂಬಳ ನಡೀಲಿಕ್ಕಿದೆ. ಈ ಕಂಬಳದ ಪ್ರಿಪರೇಷನ್ ಹೇಗೆ ನಡೀತಾ ಇದೆ, ಅದೇ ರೀತಿಯಾಗಿ ಯಾವ ರೀತಿಯಾಗಿ ಅದ್ಧೂರಿಯಾಗಿ ಈ ಬಾರಿಯ ಕಂಬಳ ನಡೀಲಿಕ್ಕಿದೆ ಅನ್ನೋದ್ರ ಒಂದು ಸಂಪೂರ್ಣ ಚಿತ್ರಣವನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. ಬನ್ನಿ ಈ ಸ್ಟೋರಿಯನ್ನ ನೋಡ್ಕೊಂಡು ಬರೋಣ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರ ಸಾರಥ್ಯದಲ್ಲಿ ಈ ಒಂದು ವಿಜಯ ವಿಕ್ರಮ ಜೋಡುಕರೆ ಕಂಬಳ ನಡೀಲಿಕ್ಕಿದೆ. ಈಗಾಗಲೇ ಈ ಒಂದು ಕರೆ ಸಿದ್ಧವಾಗಿದೆ. ಇನ್ನು ಸೋಮವಾರ ಇದಕ್ಕೆ ನೀರನ್ನ ಹಾಯಿಸಿ, ನೀರು ತುಂಬಿಸಿ ನಂತರ ಇಲ್ಲಿ ಕುದಿ ಕಂಬಳ ನಡೀಲಿಕ್ಕಿದೆ. ಇನ್ನೊಂದು ಕಡೆ ನೋಡ್ತಾ ಇರಬಹುದು, ವೇದಿಕೆಯ ಇಕ್ಕೆಲಗಳಲ್ಲಿ ಗ್ಯಾಲರಿಯನ್ನ ಅರೇಂಜ್ ಮಾಡಿದ್ದಾರೆ. ಗ್ಯಾಲರಿಯಲ್ಲಿ ಎಲ್ಲ ಬಂದಂತಹ ಒಂದು ಕ್ರೀಡಾಭಿಮಾನಿಗಳೀಗ ಕಂಬಳವನ್ನ ಇಷ್ಟಪಡುವಂಥವರು ಬೇರೆ ಬೇರೆ ಭಾಗದಿಂದ ಬರ್ತಾರೆ. ಇವರೆಲ್ಲರಿಗೂ ಕೂಡ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ. ಇನ್ನೊಂದು ಕಡೆ ನೋಡ್ತಾ ಇದ್ರೆ ವೇದಿಕೆ ಸಜ್ಜಾಗ್ತಾ ಇದೆ. ಪ್ರತಿ ಬಾರಿ ಕಂಬಳದಲ್ಲಿ ಯಾವ ಸೆಲೆಬ್ರಿಟಿಗಳು ಬರ್ತಾರೆ ಅನ್ನುವಂಥದ್ದೇ ಒಂದು ವಿಶೇಷ ಆಗಿರುತ್ತೆ. ಅದೇ ರೀತಿಯಾಗಿ ಈ ಒಂದು ವೇದಿಕೆಯಲ್ಲಿ ನಮಗೆ ಮಾರ್ಚ್ 28ರಂದು ಸ್ಪೀಕರ್ UT ಖಾದರ್ ಅವರು, ಅದರ ಜೊತೆಗೆ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು, ಹಾಗೇನೆ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ವೇದಿಕೆಯನ್ನ ಅಲಂಕರಿಸಲಿಕ್ಕಿದ್ದಾರೆ. ಅದರ ಜೊತೆಗೇನೆ ಸಿನಿಮಾ ತಾರೆಯರಾದಂತಹ ಸೂಫ್ರಮ್ ಸೋ ಖ್ಯಾತಿಯ ಕಲಾವಿದರು, ಅದರ ಜೊತೆಗೆ ಸ್ವರಾಜ್ ಶೆಟ್ಟಿ ಅವರು, ಸುಕೃತಾ ನಾಗ್, ಅದರ ಜೊತೆಗೆ ವಸಿಷ್ಠ ಸಿಂಹ, ಇವರೆಲ್ಲರೂ ಕೂಡ ಈ ಒಂದು ವೇದಿಕೆಯಲ್ಲಿ ನಮ್ಮ ಕಂಬಳಾಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಜೊತೆಗೆ ಕಂಬಳವನ್ನ ಎಂಜಾಯ್ ಮಾಡ್ಲಿಕ್ಕಿದ್ದಾರೆ. ಇನ್ನೊಂದು ಕಡೆ ನೋಡ್ತಾ ಇದ್ರೆ ನದಿಯ ಕಿನಾರಿಯಲ್ಲಿ ಕಂಬಳ ಆಗ್ತಾ ಇರುವಂತದ್ದು ಇದು ಈ ಒಂದು ಭಾಗದಲ್ಲಿ ಮಾತ್ರ ಅಂತಾನೆ ಹೇಳಬಹುದು. ಇದು ಆ ವಿಷಯವಾಗಿಯೇ ತುಂಬಾನೇ ಪಾಪ್ಯುಲರ್ ಆಗಿರುವಂತದ್ದು ಉಪ್ಪಿನಂಗಡಿಯ ಕಂಬಳ. ಯಾಕಂತ ಹೇಳಿದ್ರೆ ನದಿಯ ಕಿನಾರಿಯಲ್ಲಿ ಈ ಒಂದು ನಾವು ನೋಡ್ತಾ ಇರ್ಬೋದು, ಒಂದು ಭಾಗದಲ್ಲಿ ನದಿ, ಇನ್ನೊಂದು ಭಾಗದಲ್ಲಿ ಕಂಬಳ ಕರೆ ಇದೆ. ಹಾಗಾಗಿ ತುಂಬಾ ವಿಶಿಷ್ಟವಾಗಿ ಪ್ರೇಕ್ಷಕರನ್ನ ಆಕರ್ಷಿಸುವಂತಹ ಕೆಲಸ ಇಲ್ಲಿ ಆಗುತ್ತೆ. ಉಬಾರ್ ಕಂಬಳದ ಬಗ್ಗೆ ಇದರ ಅಧ್ಯಕ್ಷರಾಗಿರುವಂತಹ MLA ಅಶೋಕ್ ರೈ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೇಳ್ಕೊಂಡು ಬರುವ. ಉಪ್ಪಿನಂಗಡಿಯಲ್ಲಿ 40ನೇ ವರ್ಷದ ಜೋಡುಕರೆ ಕಂಬಳ ನಡೀಲಿಕ್ಕಿದೆ. ಸೊ ಈ ಬಾರಿಯ ಒಂದು ಕಂಬಳ ಯಾವ ರೀತಿ ವಿಶೇಷವಾಗಿ ನಡೀಲಿಕ್ಕಿದೆ ಸರ್? ಕಂಬಳ ಪ್ರತಿ ವರ್ಷದಂತೆ ನಡೀತದೆ. ಪ್ರತಿ ವರ್ಷ ಕೂಡ ಅದಕ್ಕೊಂದು ಮೆರುಗು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಈ ವರ್ಷ ಅತಿ ಹೆಚ್ಚಿನ ಕೋಣೆಗಳು ಭಾಗವಹಿಸುವಂಥದ್ದು, ಮತ್ತು ಅದರ ಜೊತೆಗೆ ಎಲ್ಲ ಈ ಬೇರೆ ಮಕ್ಕಳಿಗೆ ಕುಟುಂಬ ಸಮೇತರಾಗಿ ಬಂದು ಅವರು ವೀಕ್ಷಣೆ ಮಾಡಲಿಕ್ಕೆ ಬೇಕಾಗುವಂಥ ಗ್ಯಾಲರಿ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಮತ್ತು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಕೂತ್ಕೊಳ್ಳಿಕ್ಕೆ ಸಪ್ರೇಟ್ ಮಾಡುವಂಥ ವ್ಯವಸ್ಥೆ ಇರ್ಬೋದು. ಮತ್ತು ಆದಷ್ಟು ಬೇಗ ಕಂಬಳವನ್ನು ಮುಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಇದೇನಾಗ್ತದೆ ಅಂತ ಹೇಳಿದ್ರೆ ಮರು ದಿವಸ 24 ಗಂಟೆ ಹೋಗಿ 48 ಗಂಟೆಗಳ ಕಾಲ ನಡೀತದೆ. ಅದಕ್ಕೆ ಎಲ್ಲ ನಮ್ಮ ಕೋಣದ ಮಾಲಕರ ಹತ್ರ ಮಾತಾಡಿ ಆದಷ್ಟು ಬೇಗ ಅದನ್ನು ಮುಗಿಸುವ ಥರ, ಅಂದರೆ 24 ಗಂಟೆಯಲ್ಲಿ ಮುಗಿಸುವ ಪ್ರಯತ್ನವನ್ನು ಮಾಡ್ತೀವಿ. ಅತ್ಯಂತ ಹೆಚ್ಚಿನ ಜನ ನಿರೀಕ್ಷೆಯಲ್ಲಿದ್ದೀವಿ. ಅದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸುಮಾರು 175 ಜೊತೆ ಕೋಣಗಳನ್ನು ನಾವು ನಿರೀಕ್ಷೆಯಲ್ಲಿದ್ದೀವಿ. ಒಳ್ಳೆ ವಿಜೃಂಭಣೆಯಿಂದ ಕಂಬಳವನ್ನು ಮಾಡ್ತೇವೆ. ಈಗ ಬೆಂಗಳೂರಿನಲ್ಲಿ ಕಂಬಳ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಮುಖ್ಯವಾಗಿ ನೀವೇ ಅದರ ಒಂದು ಶಕ್ತಿ ಅದಕ್ಕೆ. ಆದರೆ 2 ವರ್ಷಗಳಿಂದ ಈಗ ಕಂಬಳ ನಡೀತಾ ಇಲ್ಲ. ಈ ಬಾರಿ ನಾವೇನಾದರೂ ಈ ವರ್ಷ ಎಕ್ಸ್ಪೆಕ್ಟ್ ಮಾಡಬಹುದಾ ಬೆಂಗಳೂರಲ್ಲಿ? ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ತುಂಬ ಜನ ಕಂಬಳ ಪ್ರಿಯರು ಇರ್ತಾರೆ, ಊರಿಗೆ ಬರೋದಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ. ಹಾಗಾಗಿ ಅಲ್ಲಿ ನಡೆದಾಗ ಅವರು ತುಂಬ
ಉತ್ಸಾಹದಿಂದ ಪಾಲ್ಗೊಳ್ತಾ ಇರ್ತಾರೆ. ಹಾಗಾಗಿ ಏನಾದರೂ ಅವ್ರಿಗೆ ಏನಾದರೂ ಸಿಹಿ ಸುದ್ದಿ ಇದೆಯಾ ಸರ್? ಬ್ಯಾಂಗ್ಳೂರಿನಲ್ಲಿ ಕಂಬಳ ನಮ್ಮ ದಕ್ಷಿಣ ಕನ್ನಡದವರಿಂದ ಜಾಸ್ತಿ ಇಡೀ ಕರ್ನಾಟಕದವರು ಆಸಕ್ತಿಯಲ್ಲಿದ್ದಾರೆ. ನಾನು ಪ್ರತಿ ಸಲ ಬ್ಯಾಂಗ್ಳೂರಿಗೆ ಹೋಗುವಾಗ ಇಡೀ ವಿಧಾನಸೌಧದಿಂದ ಹಿಡಿದು ಎಲ್ಲರೂ ಕೇಳ್ತಾರೆ, ಅಶೋಕ್ ರೇಗ್ಳೆ ಇನ್ನೊಮ್ಮೆ ಯಾವತ್ತು ಕಂಬಳ ಬ್ಯಾಂಗ್ಳೂರಿನಲ್ಲಿ ಮಾಡ್ತೀರಿ ಅಂತ. ಆದರೆ ಬ್ಯಾಂಗ್ಳೂರಿನಲ್ಲಿ ಕಂಬಳ ಮಾಡೋದು ಅಷ್ಟು ಸುಲಭದ ಕೆಲಸಗಳಲ್ಲ. ಅವತ್ತು ಶ್ರಮಪಟ್ಟು ಸುಮಾರು 10 ಕೋಟಿಯಷ್ಟು ಖರ್ಚಿದೆ. ಜೊತೆಗೆ ಅಲ್ಲಿ ನಾವು ಏನು ಕರೆ ಇದೆ, ಈ ನಮ್ಮ ಅರಮನೆ ಮೈದಾನದಲ್ಲಿರುವಂಥ ಕರೆ ಈಗ ಸರ್ಕಾರ ಮತ್ತು ಆ ಅರಮನೆ ಏನು ಅವರ ಅವರ ರಾಜರ ಕುಟುಂಬ ಇದೆ, ಅವರಿಗೆ ಸ್ವಲ್ಪ ಲಿಟಿಗೇಷನ್ ನಡೀತಾ ಇದೆ. ಅದಾದರೆ ಈ ವರ್ಷ ಅಲ್ಲ, ಬರುವ ವರ್ಷ ಆದರೂ ಕಂಬಳ ಮಾಡಬೇಕು ಅಂತ ಒಂದು ಆಸೆ ಇದೆ. ನಮ್ಮ ಮುಖ್ಯಮಂತ್ರಿಗಳು ಕೂಡ ಕೇಳಿದ್ದಾರೆ, ಏನು ಅಶೋಕ್ ರೈ ಅವರ ಬ್ಯಾಂಗ್ಳೂರಲ್ಲಿ ಕಂಬಳ ಮಾಡೋದಿಲ್ವ ಅಂತ. ಖಂಡಿತ ಬರುವ ವರ್ಷ ಬ್ಯಾಂಗ್ಳೂರಿನಲ್ಲಿ ಮಾಡಬೇಕಂತ ಕನಸಿದೆ. ಅದು ತುಂಬ ಆಸಕ್ತಿ, ತುಂಬ ಜನ ಅಂತ ಹೇಳಿದ್ರೆ ಕಳೆದ ಸರಿ ನಾವು ಮಾಡುವಾಗ ಸುಮಾರು 10-15 ಲಕ್ಷ ಜನ ಬಂದಿದ್ದಾರೆ. ಈ ಸಲ ಅದಕ್ಕಿಂತ ಹೆಚ್ಚು ಜನ ಬರುವಂಥ ವ್ಯವಸ್ಥೆಯಲ್ಲಿ ನೀವು ಬ್ಯಾಂಗ್ಳೂರಲ್ಲಿ ಕಂಬಳ ಮಾಡಿದರೆ ಇನ್ನಷ್ಟು ಹೆಚ್ಚು ಜನ ಬರುವಂಥ ನಿರೀಕ್ಷೆಗಳು ಇದೆ. ಬರುವ ವರ್ಷ ಏನಾದರೂ ಬ್ಯಾಂಗ್ಳೂರಿನಲ್ಲಿ ಕಂಬಳ ಮಾಡುವಂಥ ಯೋಜನೆಯನ್ನು ಹಾಕ್ಕೊಂಡು. ಇನ್ನೊಂದು ಏನಂತ ಹೇಳಿದ್ರೆ, ಕಂಬಳಕ್ಕೆ ತುಂಬಾ ಅಬ್ಜೆಕ್ಷನ್ಸ್ಗಳು ಬರ್ತಾ ಹೋಯಿತು. ಪ್ರತಿ ಸಾರಿಯೂ ಕೂಡ ನೀವು ಅದರ ಒಂದು ಮುತಾಲಿಕೆಯನ್ನು ವಹಿಸ್ಕೊಂಡು ಮುಂದಾಳತ್ವವನ್ನು ವಹಿಸ್ಕೊಂಡು ಫೇಸ್ ಮಾಡ್ತಾ ಬಂದಿದ್ದೀರಾ. ಈಗ ಸುಪ್ರೀಂ ಕೋರ್ಟಿಂದ ತೀರ್ಪು ಬಂದಿದೆ. ಈ ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಎಲ್ಲ ಕಡೆ ಈಗ ಒಂದು ಕಂಬಳವನ್ನು ಮಾಡಬಹುದು ಅಂತ ಹೇಳಿ ಒಂದು ತೀರ್ಪು ಬಂದಿದೆ. ಇದ್ರ ಬಗ್ಗೆ ನೀವೆಷ್ಟು ಖುಷಿಯಿಂದ ವ್ಯಕ್ತಪಡಿಸ್ತಾ ಇದ್ದೀರಾ? ನೋಡಿ, ನಾನು ಓದಲ್ಲೆಲ್ಲ ಹೇಳಲಿಕ್ಕುಂಟು, ಕಂಬಳದಿಂದ ನಮಗೆ ಗೌರವ ಬಂದಿದೆ ಹೊರತು ನಮ್ಮಿಂದ ಕಂಬಳಕ್ಕೆ ಗೌರವ ಬಂದದ್ದಲ್ಲ. ಇವತ್ತು ನಾವು ಬ್ಯಾಂಗ್ಳೂರಿನಲ್ಲಿ ಕಂಬಳ ಮಾಡಿದ ನಂತರ ಶಿವಮೊಗ್ಗದಲ್ಲಿ ಕಂಬಳ ಮಾಡೋದಂತ ಅಷ್ಟು ಜನ ನಿರ್ಣಯ ಮಾಡಿದರು. ಆಗ ಪೇಟದವರು ಪುನಃ ಹೈಕೋರ್ಟಿಗೆ ಹೋಗುವಂಥ ಕೆಲಸಗಳಾಯಿತು. ಮಂಗಳೂರಿನಲ್ಲಿ ಸರ್ಕಾರದ ವತಿಯಿಂದ ಕಂಬಳ ಮಾಡೋದಂತ ಆಯಿತು. ಅದರ ಪಕ್ಕ ಝೂ ಇದೆ ಅಂತ ಹೇಳಿಬಿಟ್ಟು ಪೇಟದವರು ಹೈಕೋರ್ಟಿಗೆ ಹೋದರು. ಹೈಕೋರ್ಟಿನಲ್ಲಿ ನಮ್ಮ ಪರವಾಗಿ ಆಯಿತು. ಮೈಸೂರಿನಲ್ಲಿ ಮಾಡಬಹುದು, ಎಲ್ಲಿ ಕೂಡ ಕಂಬಳವನ್ನು ಮಾಡಬಹುದು ಅಂತ. ಯಾಕಂದರೆ ಮೊದಲು ಸುಗ್ರೀವಾಜ್ಞೆ ಇರುವಂಥದ್ದು, 5 ನ್ಯಾಯಾಧೀಶರುಗಳ ಬೆಂಚ್ ನಮಗೆ ಜಡ್ಜ್ಮೆಂಟ್ ಕೊಟ್ಟಿರುವಂಥದ್ದು. ಅದರಿಂದ ನಮಗೆ ನಾವು ಹಿಂದೆಯೇ ಸುಪ್ರೀಂ ಕೋರ್ಟಲ್ಲಿ ಗೆದ್ದ ಕಾರಣ ಪುನಃ ಇವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಅಡ್ಮಿಷನ್ ಹಂತದಲ್ಲೇ ಅದನ್ನು ತೆಗೆದುಹಾಕುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ನಾವು ಕಂಬಳ ಸಮಿತಿ ಅಲ್ಲದೆ ನಾನು ವೈಯಕ್ತಿಕ ನೆಲೆಯಲ್ಲಿ ಅವತ್ತಿನಿಂದ ಇವತ್ತಿನಿಗೆ ಹೋರಾಟ ಮಾಡಿಕೊಂಡು ಬಂದವರು ನಾನು ಒಬ್ಬನೇ. ಸುಪ್ರೀಂ ಕೋರ್ಟಲ್ಲಿ ಕೂಡ ಅಫಿಡವಿಟ್ ಮಾಡಿ ಸುಮಾರು 5-10 ಲಕ್ಷ ರೂಪಾಯಿ ಖರ್ಚು ಮಾಡಿದವರು ನಾನು ಒಬ್ಬನೇ. ಆ ರೀತಿ ಸುಪ್ರೀಂ ಕೋರ್ಟಲ್ಲೂ ನಮಗೆ ಗೆಲುವು ಬಂದಿದೆ. ಇವತ್ತು ಎಲ್ಲಿಯೂ ಕೂಡ ಈ ದೇಶದ ಯಾವ ಭಾಗದಲ್ಲೂ ಕೂಡ ಕಂಬಳ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ನಾವು ಗೆದ್ದು ಬಂದಿದ್ದೇವೆ. ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ, ಈ ಸಲ ಮೈಸೂರಿನಲ್ಲೂ ಕೂಡ ಕಂಬಳ ಮಾಡಬೇಕು ಅನ್ನೋದು ಉಲ್ಲೇಖ ಮಾಡಿದ್ದಾರೆ. ಆದರೆ ಮೈಸೂರಿನಲ್ಲೂ ಮಾಡ್ತೇವೆ, ಶಿವಮೊಗ್ಗದಲ್ಲೂ ಮಾಡ್ತೇವೆ. ಈ ಕಂಬಳವನ್ನು ಬೇರೆ ಬೇರೆ ಕಡೆಗೆ ತೋರಿಸುವಂಥ ಕೆಲಸವನ್ನು ಮಾಡಿ, ಇದು ವಿಶೇಷ ರೀತಿಯಂಥ ಒಂದು ಕ್ರೀಡೆ. ಯಾಕಂದರೆ ಪ್ರಾಣಿ ಮತ್ತು ಮನುಷ್ಯನ ಮಧ್ಯೆ ಇರುವಂಥ ಸಂಬಂಧ, ಆ ಪ್ರಾಣಿಗಳನ್ನು ಸಾಕುವ ರೀತಿ ನೀತಿ, ಅದನ್ನು ಓಡಿಸುವಂಥ ಕ್ರಮ, ಇದನ್ನು ಜನ ಇಷ್ಟಪಡ್ತಾರೆ. ಈ ಹಿಂದೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಆ ಕಂಬಳದ ಒಂದಷ್ಟು ಅಭಿಮಾನಿಗಳು ಮಾತ್ರ ಸೀಮಿತ ಆಗಿದ್ದರು. ಈಗ ಕುಟುಂಬ ಸಮೇತರಾಗಿ, ಈಗ ಎಷ್ಟೋ ಯಂಗ್ಸ್ಟರ್ಸ್ ಆಲ್ಸೋ, ಈವನ್ ಲೇಡೀಸ್, ದೇ ಲೈಕ್ ಟು ಸಿ ವಾಚ್ ಕಂಬಳ. ಅದರಿಂದ ಇದಕ್ಕೆ ಪ್ರೋತ್ಸಾಹ ಜಾಸ್ತಿ ಆಗ್ತದೆ, ವ್ಯೂವರ್ಸ್ ಜಾಸ್ತಿ ಆಗಿದೆ, ಜನ ಕೂಡ ಇದನ್ನು ಲೈಕ್ ಮಾಡ್ತಾರೆ. ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ. ಸರ್, ಇನ್ನೊಂದು ಮಾತಿದೆ, ಇಲ್ಲಿ ನಮ್ಮ ಕರೆ ಈಗ ಶಿಫ್ಟ್ ಆಗಬಹುದು, ಡ್ಯಾಮ್ ನಿರ್ಮಾಣ ಆಗ್ತಾ ಇದೆ, ಆ ಕಾರಣಕ್ಕೆ ಶಿಫ್ಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ. ಹಾಗಾಗಿ ಇದಕ್ಕೇನಾದರೂ ಸ್ಪಷ್ಟನೆ ಕೊಡ್ತೀರಾ ಸರ್? ನೋಡಿ, ಉಪ್ಪಿನಂಗಡಿಯನ್ನು ನಾವು ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡಬೇಕು ಅಂತ ನಮ್ಮ ಕನಸು. ಇವತ್ತು ನಾವು ಪುಣ್ಯಸ್ಥಾನ ಮಾಡಲಿಕ್ಕೆ ಪ್ರಯಾಗ್ರಾಜ್ಗೆ ಹೋಗ್ತೀವಿ ಅಲ್ವಾ? ಅಲ್ಲಿ 3 ನದಿಗಳು ಬಂದು ಸಂಗಮ ಆಗುವಂಥದ್ದು. ಇದು ಕಾಶಿ ಕ್ಷೇತ್ರ, ಇಲ್ಲಿ 2 ನದಿಗಳು ಬಂದು ಸಂಗಮ ಆಗುವಂಥ ಒಂದು ಕ್ಷೇತ್ರ. ಇದರಲ್ಲಿ ನಾವು ಇದನ್ನು ಡೆವಲಪ್ಮೆಂಟ್ ಮಾಡಿದರೆ, ಡ್ಯಾಮ್ ಮಾಡಿದರೆ ಇಲ್ಲೆಲ್ಲ ಪೂರ್ತಿ ನೀರು ನಿಲ್ಲುವಂಥದ್ದಾಗ್ತದೆ. ಆನಂತರ ಒಳ್ಳೆ ಬೋಟಿಂಗ್ ವ್ಯವಸ್ಥೆಯನ್ನು ಮಾಡ್ಬೋದು. ಬೇರೆ ಬೇರೆ ಭಾಗದಿಂದ ಬರುವವರು ಇಲ್ಲಿ ಹೋಟೆಲ್ಸ್ಗಳು ಬಂದರೆ ಒಳ್ಳೆಯ ರೀತಿಯ ಒಂದು ಟೂರಿಸಮ್ ಸೆಂಟರ್ಗಳು ಆಗ್ತದೆ. ಇಲ್ಲಿ ಪಿಂಡ ಪ್ರದಾನ ಮಾಡಲಿಕ್ಕೆ ಬಹುಶಃ ಬೇರೆ ಬೇರೆ ನಮ್ಮ ಕರ್ನಾಟಕದ ಅರ್ಧ ಭಾಗದಿಂದ ಇಲ್ಲಿ ಬರ್ತಾರೆ, ಮುಂಬೈಯಿಂದ ಕೂಡ ಇಲ್ಲಿಗೆ ಬರ್ತಾರೆ. ಅವರಿಗೆ ಸರಿಯಾದ ವ್ಯವಸ್ಥೆಗಳಿಲ್ಲ. ಅದಕ್ಕೆ ಒಂದು 352 ಕೋಟಿ ರೂಪಾಯಿಯ ಪ್ರಪೋಸಲನ್ನು ರೆಡಿ ಮಾಡಿ ಮುಖ್ಯಮಂತ್ರಿಯವರ ಸೈನಿಗೆ ಬಾಕಿ ಇದೆ. ಅದಾದರೆ ಇಲ್ಲಿ ಡ್ಯಾಮ್ ನಿರ್ಮಾಣ ಆಗ್ತದೆ, ಇದೆಲ್ಲ ಮುಳುಗಿ ಹೋಗ್ತದೆ. ಅಂದರೆ ನೀರು 365 ಡೇಸು ಇಲ್ಲಿ ನೀರು ನಿಲ್ಲುವಂಥದ್ದಾಗ್ತದೆ. ನಾವು ಸರ್ಕಾರದ ವತಿಯಿಂದ ಎಲ್ಲಾದರೂ ಒಂದು 10-15 ಎಕರೆ ಜಾಗ ನೋಡ್ತಾ ಇದ್ವಿ, ಸಿಗ್ತದ ಅಂತ. ಈ ಬಜತ್ತೂರು ಈ ಕಡೆಗೆ ನೋಡ್ತಾ ಇದ್ವಿ. ಇಲ್ಲಿ ಎಲ್ಲಾದರೂ ಅಲ್ಲಿ ಆಗಿಲ್ಲ ಅಂತಾದರೂ ಪಕ್ಕದಲ್ಲಿ ಜಾಗ ಖರೀದಿ ಮಾಡಿ ಆದರೂ
ಉಪ್ಪಿನಂಗಡಿ ಕಂಬಳವನ್ನು ಅಂತ ಮಾಡ್ತೇವೆ. ಯಾಕಂದರೆ ಕಂಬಳದಿಂದ ನಮಗೆ ಹೆಸರು ಬಂದಿದೆ. ಕಂಬಳ ಮಾಡಿದವರು ಯಾರು ಹಾಳಾಗಲಿಲ್ಲ, ಒಳ್ಳೆಯದಾಗಿದ್ದಾರೆ. ಇಲ್ಲಿ ಜಾಗವನ್ನು ಖರೀದಿ ಮಾಡಿ ಆದರೂ ಕಂಬಳವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಇನ್ನೊಂದೇನಂತ ಹೇಳಿದ್ರೆ ಕಂಬಳದಲ್ಲಿ ಹೇಗೆ ಕೋಣಗಳ ಓಟ ಹೇಗೆ ಪಾಪ್ಯುಲರ್, ಅದೇ ರೀತಿ ಈ ಬಾರಿ ಯಾರು ಗೆಸ್ಟ್ ಬರ್ತಾರೆ ಅಂತ ಹೇಳುವಂಥ ಕುತೂಹಲ ಕೂಡ ಜನರಿಗೆ ಇರುತ್ತೆ. ಒಬ್ರು VIP-ಗಳಾಗಿರ್ಬೋದು ಅಥವಾ ಸಿನಿಮಾ ಸೆಲೆಬ್ರಿಟಿಗಳಾಗಿರ್ಬೋದು, ಈ ರೀತಿಯಾಗಿ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಟಿರ್ತಾರೆ. ಈ ರೀತಿಯಾಗಿ ಉಪ್ಪಿನಂಗಡಿಯಲ್ಲಿ ನಾವು ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಸರ್? ನೋಡಿ, ಉಪ್ಪಿನಂಗಡಿ ಕಂಬಳಕ್ಕೆ ಇದು ನದಿ ಕಿನಾರೆಯಲ್ಲಿ ಆಗುವಂಥ ಕಂಬಳ. ಒಂದು ನದಿ ಮತ್ತು ಕಂಬಳಕ್ಕೆ ಜೋಡಣೆ ಇರುವಂಥದ್ದು. ಕೋಣಗಳ ಮಾಲಕರಿಗೂ ಕೂಡ ಹಾಗೆ, ಈ ಕೋಣಗಳಿಗೂ ಕೂಡ ಹಾಗೆ. ಅದು ಒಂದು ರೌಂಡ್ ಓಡಿ ಬಂದ ನಂತರ ಈ ನದಿಯಲ್ಲಿ ಆರಾಮ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದಾಗೆ ಬಿಡುತ್ತದೆ. ಮತ್ತು ಈ ಹೈವೇಯಲ್ಲಿ ಹೋಗುವವರು ಒಂದಷ್ಟು ಜನ ಬಂದದನ್ನು ವೀಕ್ಷಣೆ ಮಾಡಿ ಹೋಗ್ತಾರೆ. ಕಂಬಳದ ಜೊತೆಗೆ ಆಟೋಮೆಟಿಕ್ ಇದಕ್ಕೆ ಒಂದು ಅಡ್ವರ್ಟೈಸ್ಮೆಂಟ್ ಸಿಗುವಂಥದ್ದು. ಈ ಸಲ ತುಂಬ ಜನ ಗೆಸ್ಟುಗಳು ಬರುವವರಿದ್ದಾರೆ. ನಮ್ಮ PWD ಮಿನಿಸ್ಟ್ರು ಸತೀಶ್ ಜಾರಕಿಹೊಳಿ ಅವರು ಬರ್ತಾರೆ. ಫಿಲ್ಮ್ ಆ್ಯಕ್ಟರ್ಸು, ತುಂಬ ಜನ ಫಿಲ್ಮ್ ಆ್ಯಕ್ಟರ್ಸ್ ಅವರೇ ಕೆಲವು ಹೊಸ ಫಿಲ್ಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡುವವರು, ಬೇರೆ ಬೇರೆ ಸೀರಿಯಲ್ಗಳನ್ನು ಮಾಡುವವರು, ಇವರೆಲ್ಲ ಬರುವವರಿದ್ದಾರೆ. ವಸಿಷ್ಠ ಸಿಂಹ ಅಂತ ಒಬ್ಬರು ಕನ್ನಡ ಮತ್ತು ತೆಲುಗಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಶೂಟಿಂಗ್ ಮಾಡ್ತಾ ಇದ್ದಾರೆ. ಅವರು ಕೂಡ ಇದಕ್ಕೆ ಬರ್ತಾ ಇದ್ದಾರೆ. ಬೇರೆ ಕೂಡ ಆ್ಯಕ್ಟರ್ಸ್ಗಳೆಲ್ಲ ಬರ್ತಾ ಇದ್ದಾರೆ. ನೀವು ಬನ್ನಿ ಸರ್, ಒಳ್ಳೆ ಕಂಬಳ, ತುಂಬ ಜನ ಗೆಸ್ಟ್ಗಳು ಬರ್ತಾರೆ. ಸರ್, ಇಷ್ಟು ವರ್ಷ ಕಂಬಳಕ್ಕೆ ನೀವು ಹೋರಾಡಿದ್ರ, ಇನ್ನು ಮುಂದೆಯೂ ಕೂಡ ಇದೇ ರೀತಿ ನಡೆಯಲಿ, ಇನ್ನಷ್ಟು ಸಕ್ಸಸ್ ಕಂಬಳದ ಕ್ಷೇತ್ರದಲ್ಲಿ ನಿಮಗೆ ಸಿಗಲಿ ಅಂತ ಹೇಳ್ತಾ ಧನ್ಯವಾದ ಸರ್. ಥ್ಯಾಂಕ್ ಯು. ವಿಜಯ ವಿಕ್ರಮ ಜೋಡಕರ ಕಂಬಳ ಸಮಿತಿ ರಿಜಿಸ್ಟರ್ಡ್ ಉಪ್ಪಿನಂಗಡಿ ನೆತ್ತ ಮುತಾಲಿಗಡ ನಡಪಣಂಚಿನ 40ನೇ ವರ್ಷದ ಉಬಾರ ಕಂಬಳೋತ್ಸವ ತಾರೀಖು 28 ಮೂಜಿ 2026 ಶನಿವಾರದನಿ ಶುರುವಾಯಿನಂಚಿನ ಕಂಬಳ 29 ಮೂಜಿ 2026 ಆಯ್ತಾರದಾನಿ ಮುಟ್ಟ ನಡಪಣಂಚಿನ ವಿಶೇಷವಾಯಿನ ಕಂಬಳೋತ್ಸವ ಉಬಾರ ಕಂಬಳೋತ್ಸವ. ಈ ಕಂಬಳೋತ್ಸವವನ್ನು ಭಾರಿ ವಿಜೃಂಭಣೆಯನ್ನು ಮನ್ಪಡು ಅನ್ಪಣ ಉದ್ದೇಶಡು ಇತ್ತ ತಯಾರಿ ಮಲ್ತೊಂದಲ್ಲ. ಎಲ್ಲಂಜಿದಾನಿ 28ನೇ ತಾರೀಕು ದಾನಿ ಕಾಂಡೆ ಉಬಾರ್ ದೇವ ಸಾಸ್ಲಿಂಗೇಶ್ವರ ಮಹಾಂಕಾಳಿ ಅಪ್ಪನ ಸನ್ನಿಧಿ ಹಿಡ್ದು ಮಾತ ಗಣ್ಯಾತಿ ಗಣ್ಯರನ್ನ ಒಟ್ಟಿಗೆ ಮೆರವಣಿಗೆದ ಮುಖಾಂತರ ಮುಖಾಂತರ ನಮ್ಮ ಅಲ್ಪರ್ದು ಮೆರವಣಿಗೆ ಮಲ್ಪೆರವಲ್ಲ. ಸಾಧಾರಣ ದೇವಸ್ಥಾನದ್ದು ಬಸ್ ಸ್ಟ್ಯಾಂಡ್ ಬರ್ತದೆ. ಬಸ್ ಸ್ಟ್ಯಾಂಡ್ ಹಿಡಿದು ಗಾಂಧಿ ಪಾರ್ಕ್ ಅದು ಐದು ಬುಕ್ಕ ನಮ್ಮ ನ್ಯಾಷನಲ್ ಹೈವೇಡೆ ಬರೆಯೋರಲ್ಲ ಬರ್ತದೆ. ನಮ್ಮ ನೇತ್ರಾವತಿ ಕಿನಾರೆದ ಕೂಟೆಲ್ದ ಈ ಜಾಗೆಡು ಕಾಂಡೆ 9 ಗಂಟೆಗೆ ಒಂದು ಕಂಬಳದ ಉದೀಪನ ಮಲ್ಪೆರಲ್ಲ. ಈ ಸಭೆಗೆ ಮಾತ್ರ ಗಣ್ಯಾತಿ ಗಣ್ಯರು ಬರ್ತದೆ ಭಾಗವಹಿಸಾರಲ್ಲಿರು. ಐದು ಬುಕ್ಕ ಬಯ್ಯದ ಪುರ್ತುಗು ಸುರುಕು ಕಾಂಡೆ ಎಲ್ಲಿಯ ಇರ್ಲು ನಾಯರ್ದ ಎಲ್ಲೂ ಇರ್ಲು ಜಪ್ಪುವ, ಐಡುಕ ಮಲ್ಲ ಇರ್ಲು ಜಪ್ಪುವ, ಐದು ಬುಕ್ಕ ಬಯ್ಯಗ ಪುರ್ತುಗು ಬಲ್ಲದ ಎಲ್ಲಿಯ ಇರ್ಲು ಜಪ್ಪುವ, ಮಲ್ಲ ಇರ್ಲು ಜಪ್ಪುವ, ಐದು ಬುಕ್ಕ ಬಯ್ಯಾಡು ಅಡ್ಡಪಲಾಯ್ದ ಕನೆಪಲಾಯ್ದ ಇರ್ಲು ಜಪ್ಪಿರಲ್ಲ. ಆ ಬಯ್ಯದ ಪುರ್ತುಗು ಸಾಧಾರಣ 7 ಗಂಟೆ ಆಜಿ ಗಂಟೆದ ಪುರ್ತುಗು ಮಾನ್ಯ ಲೋಕೋಪಯೋಗಿ ಸಚಿವರಾಯನಂಚಿನ ಸತೀಶ್ ಜಾರಕಿಹೊಳಿ ಬರೆಯೋರಲ್ಲಿರು, ಅಂಚನೆ ಯುಟಿ ಖಾದರ್ ಬರೆಯೋರಲ್ಲಿರು, ಅಂಚನೆ ದಿನೇಶ್ ಗುಂಡೂರಾವ್ ಬರೋಲ್ಲಿರು, ರಮಾನಾಥ್ ರೈಕುಲು, ಮಂಜುನಾಥ್ ಭಂಡಾರಿ ಮುಕ್ಲು ಮಾತ್ರ ಗಣ್ಯಾತಿ ಗಣ್ಯರು ಸಭಾ ಕಾರ್ಯಕ್ರಮ ಅನ್ಪೆರಲ್ಲಿರು. ಸಭಾ ಕಾರ್ಯಕ್ರಮ ಭಾರಿ ಪೂರ್ಣದ ಕಾರ್ಯಕ್ರಮ. ಅಂಚನೆ ಐಟಿ ವಿಶೇಷ ಆಕರ್ಷಣೆ ಅದು ಅರವಿಂದ್ ಬೋಳಾರು, ಸ್ವರಾಜ್ ಶೆಟ್ಟಿ, ಒಕ್ಕ ಬೇರೆ ವಶಿಷ್ಠ ಸಿಂಹ ಮುಕುಲು ಪೂರ ಬರ್ತದೆ ಫಿಲ್ಮುದ ಅಕ್ಲು ಪೂರ ಬರ್ರೆಯಲ್ಲಿರು ಬರ್ತದೆ ಕಾರ್ಯಕ್ರಮ ಮೆರುಗು ಕೊರ್ರೆರಲ್ಲಿರು. ಈ ಕಾರ್ಯಕ್ರಮ ಭಾರಿ ಪೊರ್ಲುಡ ಆವಡ ಬಣ್ಣದ ಎಂಕ್ಲ ಭಾರಿ ವಿಜೃಂಭಣೆ ಪೂರ ತಯಾರಿ ಮಲ್ತೊಂದಿಲ್ಲ. ಆ ತಯಾರಿಗೆ ಮಾತ ಬಂದೂರು ಕಂಬಳಾಭಿಮಾನಿಲು ಬರ್ತದೆ. ಈ ಕಂಬಳವನ್ನು ಯಶಸ್ಸು ಮಲ್ತದ್ದು ಕೊರಡು ಬಣ್ಣದು ಕಂಬಳಾಭಿಮಾನಿ ಏನೊಂದು ವಿಜ್ಞಾಪನೆ ಮಂತಲ್ಲ ಎನ್ನ ಬದರು ಅಶೋಕ್ ಕುಮಾರ್ ರೈ ಅರ್ಪಿಣಿ ಗೊತ್ತು ಯಾನ ಕಂಬಳದ ಕಾರ್ಯಾಧ್ಯಕ್ಷ ಅದುಲ್ಲೆ. ಒಂದು ಭಾಗದಲ್ಲಿ ನೇತ್ರಾವತಿಯ ನದಿ ಕಿನಾರೆ, ಇನ್ನೊಂದು ಭಾಗದಲ್ಲಿ ನೋಡಿದ್ರೆ ನ್ಯಾಷನಲ್ ಹೈವೇ, ಇದೆರಡರ ಮಧ್ಯದಲ್ಲಿ ಇರುವಂಥದ್ದು ವಿಜಯ ವಿಕ್ರಮ ಜೋಡುಕರೆ ಕಂಬಳದ ಒಂದು ವೇದಿಕೆ. ಹಾಗಾಗಿ ಈ ಭಾಗದಲ್ಲಿ ಜನರ ಒಂದು ಪ್ರೇಕ್ಷಕರ ಸಂಖ್ಯೆ ಹೆಚ್ಚು ಈ ಕಂಬಳಕ್ಕೆ. ಅದೇ ರೀತಿಯಾಗಿ ಪ್ರವಾಸಿಗರು ಕೂಡ ಅಷ್ಟೇ ಹೋಗ್ತಾ ಇದ್ರೆ ಒಂದು ಸಲ ಬಂದು ವಿಸಿಟ್ ಮಾಡಿ ಹೋಗ್ತಾರೆ. ಅಷ್ಟು ಇಷ್ಟಪಟ್ಟು ಈ ಭಾಗದಲ್ಲಿ ಕಂಬಳವನ್ನ ಎಂಜಾಯ್ ಮಾಡ್ತಾರೆ. ಮಾರ್ಚ್ 28 ಹಾಗೂ 29ರಂದು ಈ ಕಂಬಳ ನಡೀತಾ ಇದೆ. ಈ ಭಾಗದಲ್ಲಿ ನಡೀತಾ ಇರುವಂತಹ ಕೊನೆಯ ಕಂಬಳ ಇದು. ಹಾಗಾಗಿ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಬಳದ ಅಭಿಮಾನಿಗಳು ಇಲ್ಲಿ ಬಂದು ಈ ಒಂದು ಕ್ಷಣವನ್ನ, ಈ ಒಂದು ಕ್ರೀಡೆಯನ್ನ ಎಂಜಾಯ್ ಮಾಡ್ತಾರೆ.